ಇತಿಹಾಸ ಪ್ರಸಿದ್ಧ ಬಾರ್ಕೂರು ನಡುಮನೆಯ ಕುಟುಂಬಕರಿಂದ ಕಂಬಳ ಮಹೋತ್ಸವ ಬಾರ್ಕೂರು ಶಾಂತರಾಮ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಶನಿವಾರ ಜರುಗಿತು. ನಾನಾ ಭಾಗದಿಂದ ಹಿರಿಯ ಮತ್ತು ಕಿರಿಯ ವಿಭಾಗದಿಂದ 50 ಜೊತೆ ಕೋಣಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿತ್ತು. ಸ್ಪರ್ಧೆಯ ಅವಧಿಯನ್ನು ಕಾಣಲು ಸೆನ್ಸರ್ ವ್ಯವಸ್ಥೆಯನ್ನು ಅಳವಡಿಸಲಾಗಿತ್ತು. ಕಂಬಳದ ಬಳಿಕ ನಾನಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸುಗ್ಗಿ ಸುಧಾಕರ್ ಶೆಟ್ಟಿ, ಮುರಳೀಧರ ಹೆಗ್ಡೆ, ಮರ್ಮಾಡಿ ಸುಧಾಕರ್ ಶೆಟ್ಟಿ, ವಿಜಯ್ ಶೆಟ್ಟಿ, ಗೋಪಾಲ ನಾಯ್ಕರನ್ನು ಸನ್ಮಾನಿಸಲಾಯಿತು. ಕಂಬಳಗದ್ದೆ ಇನ್ನೊಂದು ಭಾಗದಲ್ಲಿ ಇಲ್ಲಿನ ಕೋಟಿ ಚೆನ್ನಯ್ಯ ಸೇನಾ ಪೂರ್ವ ತರಬೇತಿಯ ಶಾಲೆಯ ಮಕ್ಕಳಿಂದ ಕೆಸರುಗದ್ದೆ ಓಟ ನಡೆಯಿತು.